ಶ್ರೀ ಗುರುಭ್ಯೋ ನಮಃ. ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ನಿಮಿತ್ತ ಉಡುಪಿ ಶಾಖೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಮತ್ತು ಸಾಮಾನ್ಯ ವೈದ್ಯಕೀಯ ಶಿಬಿರವನ್ನು ನಾವು ಇಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುರ್ನಾಡು ಘಟಕ ಇವರ ಸಹಯೋಗದೊಂದಿಗೆ ಮಂಗಳ ಕಾಲೇಜು, ಮಂಗಳ ಆಸ್ಪತ್ರೆ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ಕದ್ರಿ ಮಂಗಳೂರು ಇವರ ನುರಿತ ವೈದ್ಯರ ತಂಡದಿಂದ ಆಯೋಜಿಸಲಾಗಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳ ಕಾಲೇಜು, ಮಂಗಳ ಆಸ್ಪತ್ರೆ ಹಾಗೂ ಕಿಡ್ನಿ ಫೌಂಡೇಶನ್ ವತಿಯಿಂದ ದರ್ಶನ್ ಕುಮಾರ್ ಎಸ್ಸಿ ಡಾಕ್ಟರ್ ಇವರು ಆಗಮಿಸಿದ್ದಾರೆ. ಹಾಗೆಯೇ ಸಕ್ವಲಿನ್ ಮುಸ್ತಾಕ್ ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ಘಟಕದ ಅಧ್ಯಕ್ಷರಾದ ಮಮತಾ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ಕುಮಾರಿ ನಿಶ್ಮಿತಾ ಇವರಲ್ಲಿ ಕೇಳಿಕೊಳ್ತಾರೆ. ಗಜಮುಖ ಸಲಹಿನ್ನ ದಯದಿ ಗಜಮುಖ ಸಲಹಿನ್ನ ದಯದಿ ಗಜಮುಖ ಸಲಹಿನ್ನ ನಿಜಗದಿ ಪೂಜನೆ ನಿಜಮತಿ ಪಾಲಿಸು ಗಜಮುಖ ಸಲಹಿನ್ನ ದಯದಿ ಗಜಮುಖ ಸಲಹಿನ್ನ ಅಮರಾದಿ ವಿನೋದ ಹಿಮಸುತೆ ಸಂಜಾತ ವಿಮಲ ಸುಚರಿತನೆ ಸುಮನಸ ಪ್ರೀತ ಅಮರಾದಿ ವಿನೋದ ಹಿಮಸುತೆ ಸಂಜಾತ ವಿಮಲ ಸುಚರಿತನೆ ಸುಮನಸ ಪ್ರೀತ ವರದ ಶ್ರೀರಾಮನ ಚರಣ ಸ್ಮರಣೆಯಿಂದ ವರದ ಶ್ರೀರಾಮನ ಚರಣ ಸ್ಮರಣೆಯಿಂದ ಹೃದಯದಿ ಸ್ಥಿರವೇ ಕರಿಮುಖ ಸ್ಮರಿಸುವೆ ಗಜಮುಖ ಸಲಹಿನ್ನ ಗಜಮುಖ ಸಲಹಿನ್ನ ಗಜಮುಖ ಸಲಹಿನ್ನ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸೃಜನನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕನಿಕಲಶೈಲಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಕೊಟ್ಟ ನಿಶ್ಚಿತವರಿಗೆ ಧನ್ಯವಾದಗಳು. ಹಾಗೆಯೇ ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ಉಡುಪಿ ಶಾಖೆಯ ಶಾಖಾಧಿಕಾರಿ ಕುಮಾರಿ ನಿಶ್ಮಿತಾ ಇವರನ್ನು ವಿನಂತಿಸಿಕೊಳ್ಳಿ. ಸಂಘದ ಅಧ್ಯಕ್ಷರಾದ ಸಹಕಾರ ಶ್ರೀ ಚಿತ್ತರಂಜನಗೌಡ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಪುರುಪುತ್ರವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಲೇಖಿಕರಾದ ಕುಮಾರಿ ಶ್ವೇತಾ ಇವರಲ್ಲಿ ಶ್ರೀಮತಿ ಶ್ವೇತಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಂಗಳ ಆಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಕದ್ರಿ ಇದರ ವೈದ್ಯರಾದ ದರ್ಶನ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶಾಖಾಧಿಕಾರಿ ಪ್ರಣೀತ ಇವರನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕುರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾದ ಪ್ರೇಮ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಸಂಘದ ಶಾಖಾಧಿಕಾರಿ ಅಕ್ಷತಾ ಇವರು ಹೂವಿನ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷೆಯಾದ ಮಮತಾ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಸರ್ಕಾರಾಧಿಕಾರಿಯಾದ
ಶಿಲ್ಪ ಇವರ ಊರಿನಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಂಗಳ ಆಸ್ಪತ್ರೆಯ ಡಾಕ್ಟರ್ ಆದ ಸೆಗ್ರಿನ್ ಫರ್ನಾಂಡಿಸ್ ಇವರನ್ನು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಿಸಿ. ಉಮೇಶ್ ಇವರ ಊರಿನಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶಾಖಾಧಿಕಾರಿ ಭವ್ಯ ಇವರ ಊರಿನಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಸಂಘದ ಸಿಬ್ಬಂದಿಗಳಿಗೂ ಶಿಬಿರಾರ್ಥಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಾಗಿ ದೀಪ ಪ್ರಜ್ವಲನೆ ನೆರವೇರಿಸಿಕೊಳ್ಳಬೇಕಾಗಿ ತುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲ ಸಂಘದ ಹಿರಿಯ ಗ್ರಾಹಕರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರಕಾಶ್ ಕಾಮತ್ ಇವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ಗೋಪಾಲಕೃಷ್ಣ ದೇವಸ್ಥಾನ ವ್ಯವಸ್ಥಾ ಸಮಿತಿಯ ಸದಸ್ಯರಾಗಿರುವಂತಹ ಪ್ರಕಾಶ್ ಕಾಮತ್ ಹಾಗೂ ಪ್ರಶಾಂತ್ ಕಾಮತ್ ಇವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ವಿಶಾಲ್ ಹಾಗೂ ಪ್ರದೀಪ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೈದ್ಯಕೀಯ ಶಿಬಿರದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಬೇಕಾಗಿ ಡಾಕ್ಟರ್ ದರ್ಶನ್ ಕುಮಾರ್ ಎಸ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮಂಗಳ ಹಾಸ್ಪಿಟಲ್ ಮತ್ತು ಕಿಡ್ನಿ ಫೌಂಡೇಶನ್ ಕಡೆಯಿಂದ ಈಗ ನಾವು ಚಿಕಿತ್ಸೆಗಾಗಿ ಮತ್ತು ಉಚಿತ ಶಿಬಿರಕ್ಕಾಗಿ ನಾವು ಬಂದಿದ್ದೀವಿ. ಇಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಸಾಮಾನ್ಯ ವೈದ್ಯಕೀಯ ಚಿಕಿತ್ಸೆ ಹಾಗೂ ತಪಾಸಣೆಯಾಗಿ ಬಂದಿದ್ದೀವಿ. ಇಲ್ಲಿ ಚರ್ಮ ರೋಗದ ಬಗ್ಗೆ, ಮಂಡಿ ನೋವು, ಕೀಲು ನೋವು ಮತ್ತು ಬೇರೆ ಥರ ಸಮಸ್ಯೆ, ಶ್ವಾಸಕೋಶ ಹಲವಾರು ಚಿಕಿತ್ಸೆ ಹಾಗೂ ತಪಾಸಣೆ ಮಾಡಲಿಕ್ಕೆ ಬಂದಿದ್ದೀವಿ. ಕಣ್ಣು ರೋಗ, ಕಣ್ಣು ಎಷ್ಟು ಮುಖ್ಯ ಅಂತಂದರೆ, ಕಣ್ಣಿಲ್ಲ ಅಂತಂದರೆ ಏನು ಜೀವನವೇ ಇಲ್ಲ ಅನಿಸುತ್ತೆ. ಕಣ್ಣು ಭಾಳ ವೆರಿ ಇಂಪಾರ್ಟೆಂಟ್. ಕಣ್ಣು ಭಾಳ ಇಂಪಾರ್ಟೆಂಟ್. ಅದಕ್ಕಂದ್ರೆ ಕಣ್ಣಿಲ್ಲ ಅಂತಂದರೆ ಲೈಫ್ ಇಲ್ಲ ಅಂತ ಅನಿಸುತ್ತೆ. ಮತ್ತು ಜನರಿಗೆ ಏನು ಬೇಕಂತಂದರೆ ಏನು ರೋಗ ಇರಲಾರ್ದಂಗೆ ಮತ್ತು ಒಳ್ಳೆಯ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಆಗ ಡಾಕ್ಟರ್ಸ್ ಮತ್ತು ಮೆಡಿಕಲ್ ಫೀಲ್ಡ್ ಭಾಳ ಹೆಲ್ಪ್ ಆಗುತ್ತೆ. ಈಗ ನಾವು ಮಂಗಳ ಹಾಸ್ಪಿಟಲ್ ಕಡೆಯಿಂದ ಇದು ಉಚಿತ ಶಿಬಿರವನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಹಾಗೂ ನೆಕ್ಸ್ಟ್ ಏನೇನೋ ಫರ್ದರ್ ಏನೇನೋ ಡಿಸೀಸಸ್ ಭಾಳ ರೂಪ ಇರ್ತಂದರೆ ಅದಕ್ಕೊಂದು ಕಾರ್ಡ್ ಕೊಡ್ತಾರೆ. ಅವರಲ್ಲಿ ಬಂದು ಚಿಕಿತ್ಸೆ, ಉತ್ತಮ ಚಿಕಿತ್ಸೆ ಪಡ್ಕೋಬೋದು. ಥ್ಯಾಂಕ್ ಯು. ಆತ್ಮಶಕ್ತಿ ಸಹಕಾರಿ ಸಂಘದ ವತಿಯಿಂದ
ಹಾಗೂ ಸಾಮಾನ್ಯ ವೈದ್ಯಕೀಯ ಶಿಬಿರ ಇದು ನಮ್ಮ ಗ್ರಾಮೀಣ ಪ್ರದೇಶ ಹಾಗೂ ಹಿಂದುಳಿದ ನಗರ ಪ್ರದೇಶದಲ್ಲಿ ಆಗುವಂಥ ಶಿಬಿರ ಅಂದರೆ ಉಚಿತ ಶಿಬಿರ ಆಗುವಂಥದ್ದು ತುಂಬ ಒಳ್ಳೆಯ ವಿಷಯವಾಗಿದೆ. ಇದನ್ನು ಅಂದರೆ ನಾವು ಪ್ರೈವೇಟಾಗಿ ಹೋಗೋದಾದರೆ ನಮಗೆ ಡಾಕ್ಟರ್ ಚಾರ್ಜಸ್ ಸಾಧಾರಣ ಇರ್ತದೆ, 250 ರೂಪೀಸ್ ತಗೊಳ್ತಾರೆ. ಆದರೆ ನಮಗೆ ಇದೊಂದು ಉಚಿತ ತರಬೇತಿ ಆಗಿರೋದ್ರಿಂದ ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಡಿಪಿನ ಗೋಪಾಲಕೃಷ್ಣ ದೇವಸ್ಥಾನ ವತಿಯಿಂದ ಬಂದಿದ್ದೇವೆ. ನಮ್ಮ ಸದಸ್ಯರೆಲ್ಲ ಇದ್ದೇವೆ. ನಮ್ಮ ಆತ್ಮಶಕ್ತಿಯವರಿಗೆ ನಮ್ಮ ಪ್ರಾಂಗಣದಲ್ಲಿ ಬಾಡಿಗೆದಾರರಾಗಿದ್ದಾರೆ. ಒಂದು ಹಲವು ವರ್ಷಗಳಿದ್ದಾರೆ. ಅವರ ಇನ್ನೂ ಒಳ್ಳೆಯದಾಗಿ ಅವ್ರದ್ದು ವಿರುದ್ಧೋದ್ದೇಶ ಸಹಕಾರಿ ಸಂಘ ಇನ್ನೂ ಬೆಳೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಕಾಶ್ ಕಾಮತ್ ಅವರಿಗೂ ಕೃತಜ್ಞತೆಗಳು. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಈ ಸಭಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರತ್ನ ಚಿತ್ತರಂಜನ್ ಬೋಣರ್ ಅವರಿಂದ ಅಧ್ಯಕ್ಷೀಯ ಮಾತು. ಗುರುಗಳನ್ನು ಇಲ್ಲಿನ ಇವರಾದ ಗೋಪಾಲಕೃಷ್ಣ ಅವರಿಗೆ ಮನಸ್ಸಾರಂಭಿಸುತ್ತ ಹಾಗೂ ಈ ಒಂದು ಆವರಣದಲ್ಲಿ ಸಭಾಭವನದಲ್ಲಿ ನಮಗೆ ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕಾರ ನೀಡಿದಂತಹ ಗೋಪಾಲಕೃಷ್ಣ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರು ಆಗಿದ್ದ ಪದಾಧಿಕಾರಿಗಳಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ಸಹಾಯ ಈಗಾಗಲೇ ಉದ್ಘಾಟಿಸಿದಂಥ ನಮ್ಮ ಇಲ್ಲ ಕೂರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಒಂದು ಒಕ್ಕೂಟದ ಅಧ್ಯಕ್ಷೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ವೈದ್ಯರೇ ಹಾಗೂ ನಮ್ಮ ಈ ಒಂದು ದೇವಸ್ಥಾನ ಟ್ರಸ್ಟ್ನ ಸದಸ್ಯರು ಹಾಗೂ ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ವೈದ್ಯಕೀಯ ತಂಡದ ವೈದ್ಯರೇ, ಆತ್ಮಶಕ್ತಿ ಸಹಕಾರಿ ಸಂಘ ಕಳೆದ 13 ವರ್ಷಗಳಲ್ಲಿ ನಿರಂತರವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಬಂದಿದೆ. ಈ ಮುಡಿಪಿನಲ್ಲಾಗುವಂಥ ಒಂದು ಶಿಬಿರ ನಿರಂತರವಾಗಿ ನಾವು ಇಲ್ಲಿ ಆಯೋಜನೆ ಮಾಡಬೇಕಾದ್ರೆ ನಾವು ಮುಂಚೆ ಗೋಪಾಲಕೃಷ್ಣ ದೇವಸ್ಥಾನದ ಪಕ್ಕದಲ್ಲಿ ಈಗ ಆಗಿರುವಂಥ ಕಟ್ಟಡದ ಪಕ್ಕದಲ್ಲಿ ನಾವು AP ಕಾಂಪ್ಲೆಕ್ಸ್ನಲ್ಲಿದ್ದೆವು. ಅಲ್ಲಿಂದ ಮುಂದಕ್ಕೆ ನಾವು ಈ ಒಂದು ಗೋಪಾಲಕೃಷ್ಣ ದೇವಸ್ಥಾನದ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ತದನಂತರದಲ್ಲಿ ಈಗ 3ನೇ ಶಿಬಿರ ನಡೀತಾ ಇದೆ. ಈ ಆರೋಗ್ಯ ಶಿಬಿರ ನಡೀಬೇಕಾದ್ರೆ ಇಲ್ಲಿಯ ಸ್ಥಳೀಯ ಸಂಸ್ಥೆಗಳ ಸಹಕಾರ ಅಗತ್ಯ. ಈ ನಿಟ್ಟಿನಲ್ಲಿ ನಮಗೆ ಈ ಸಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಮಲ್ಲಿ ಕೈ ಜೋಡಿಸಿ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೂ ಈ ಒಂದು ಶಿಬಿರದಲ್ಲಿ ನಮ್ಮ 96ನೇ ಆರೋಗ್ಯ ಶಿಬಿರ ಇದಾಗಿರ್ತದೆ. ಈಗಾಗಲೇ ನಾವು 96 ಶಿಬಿರಗಳಲ್ಲಿ ಸುಮಾರು 20,000 ಜನರಿಗೆ ಆರೋಗ್ಯ ತಪಾಸಣೆಯ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗೆ ಮುಂದಕ್ಕೆ ಫೆಬ್ರವರಿ 1ನೇ ತಾರೀಕಿಗೆ ಮಂಗಳೂರಿನಲ್ಲಿ ಬೃಹತ್ ಆರೋಗ್ಯ ಶಿಬಿರ ಇದೆ. ಈ ಆರೋಗ್ಯ ಶಿಬಿರದಲ್ಲಿ ವಿವಿಧ ಪ್ರಖ್ಯಾತ ವೈದ್ಯರುಗಳು ಈ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ನಮ್ಮ 100 ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳು ಹಾಗೂ ವೈದ್ಯಕೀಯ ತಂಡದವರು ಗುರುತಿಸುವಂಥ ಕೆಲಸ ಆವತ್ತು ನಡೆಯುತ್ತಿದೆ. ಇದು ನಮ್ಮ ಪ್ರಧಾನ ಕಚೇರಿ ಪಡೀಲಿನಲ್ಲಿ ನಡೆಯಲಿದೆ. ಅಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷತೆಗಳಿರುತ್ತವೆ. ನಾನು ಇಷ್ಟೇ ಹೇಳುವಂಥದ್ದು, ಆತ್ಮಶಕ್ತಿ ಸಹಕಾರಿ ಸಂಘ ಕೇವಲ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮಾತ್ರ ಅಲ್ಲ, ಜನರ ಸಾಮಾನ್ಯ ಜನರ ಆರೋಗ್ಯದ ನಿಟ್ಟಿನಲ್ಲಿ ಕೂಡ ನಿರಂತರವಾಗಿ ಇದೆ. ಈ ನಿಟ್ಟಿನಲ್ಲಿ ನಾವು ಆಯೋಜಿಸುವಂಥ ಆರೋಗ್ಯ ಶಿಬಿರದಲ್ಲಿ ಬರುವಂಥ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಕನ್ನಡ ವಿತರಣೆ ಮಾಡ್ತೇವೆ. ಅಥವಾ ಮುಂದಕ್ಕೆ ಅವರಿಗೆ ಚಿಕಿತ್ಸೆ ಅಗತ್ಯ ಬೇಕಾದಾಗ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಸಹಕಾರ ಸಂಘ ನೀಡ್ತಾ ಬಂದಿದ್ದೇವೆ. ಇವತ್ತು ಕೂಡ ನಡೆಯುವಂಥ ಶಿಬಿರದಲ್ಲಿ ಮಂಗಳ ಕಣ್ಣಿನಾಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಅವರು ನಮ್ಮೊಂದಿಗಿದ್ದಾರೆ. ಇಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಮಂಗಳ ಆಸ್ಪತ್ರೆಯಲ್ಲಿ ಮುಂದಕ್ಕೆ ಅವರು ಇಲ್ಲಿ ಕಾರ್ಡ್ ನೀಡ್ತಾರೆ. ಕಾರ್ಡ್ನ ಮೂಲಕ ಬಂದರೆ ಚಿಕಿತ್ಸೆ ಪಡ್ಕೊಳ್ಬೋದು. ಇದರ ಪ್ರಯೋಜನ ಕೂಡ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ಶುಭವಾಗಿ ಕಾರ್ಯಕ್ರಮ ಶುಭಾಶಯ ಕೋರಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಿಬ್ಬಂದಿಗಳಿದ್ದಾರೆ. ಬಂದಂಥ ಎಲ್ಲರಿಗೂ ಕೂಡ ನಾನು ಆಯೋಜನೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದ ಸಂದರ್ಭ ಮುಗಿಸ್ತೇನೆ. ಧನ್ಯವಾದ. ನಡೆದಂಥ ಸಂಘದ ಅಧ್ಯಕ್ಷರಾದ ಸಹಕಾರತ್ನ ಚಿತ್ತರಂಜನ್ ಬೋಳರ್ ಇವರಿಗೂ ಕೃತಜ್ಞತೆಗಳು. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರನ್ನು ವಂದಿಸಲಿದ್ದಾರೆ ಸಂಘದ ಶಾಖಾಧಿಕಾರಿಯಾದಂಥ ಅಕ್ಷತಾ ಇವರು.
ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕುರ್ನಾಡ್ ಘಟಕ ಇದರ ಅಧ್ಯಕ್ಷರಾದ ಮಮತಾ ಇವರಿಗೆ ಧನ್ಯವಾದಗಳು. ಕುರ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮ ಇವರಿಗೂ ಧನ್ಯವಾದಗಳು. ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರತ್ನ ಚಿತ್ತರಂಜನ್ ಗೋಳಾರ್ ಇವರಿಗೂ ಧನ್ಯವಾದಗಳು. ಸಂಘದ ನಿರ್ದೇಶಕರಾದ ಗೋಪಾಲ್ ಯಾಮ್ ಇವರಿಗೂ ಧನ್ಯವಾದಗಳು. ಮಂಗಳ ಆಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಕದ್ರಿ ಇದರ ವೈದ್ಯರಾದ ದರ್ಶನ್ ಮತ್ತು ಸಕ್ಲಿನ್ ಮುಸ್ತಕ್ ಇವರಿಗೂ ಧನ್ಯವಾದಗಳು. ಗೋಪಾಲಕೃಷ್ಣ ದೇವಸ್ಥಾನ ಇದರ ಟ್ರಸ್ಟಿನ ಸದಸ್ಯರಾದ ಪ್ರಶಾಂತ್ ಕಾಮತ್ ಹಾಗೂ ಪ್ರಕಾಶ್ ಕಾಮತ್ ಇವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಜಯ್ ಇವರಿಗೂ ಧನ್ಯವಾದಗಳು. ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಶಿಬಿರಾರ್ಥಿಗಳಿಗೂ